विघ्नं कुरु मे देव सर्वकार्येषु गणपते प्रार्थनां शम्भो महादेव श्यामलवल्लभ शिवशक्ति सर्वात्मा नीलकंठरमूर्ते मृत्युंजय नमस्तुभ्यं मृत्युंजयमाम्यहं मृत्युविनाशाय मृत्युंजयं सपरिवार सहित महालिंगेश्वराय प्रार्थनां कुर्यामि। ಈ ವರ್ಷ ಅವರು ಚತುರ್ಥಿಯ ವಿನಾಯಕ ಚತುರ್ಥಿಯ ದಿವಸ ಆಚರಿಸಿಕೊಂಡು ಬರತಕ್ಕಂತಹ ಸಂಪ್ರದಾಯ 108 ಕಾಯಿ ಮಹಾಗಣಪತಿ ಹೋಮ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ನೂತನ ಆ ಒಂದು ದೇವಸ್ಥಾನವನ್ನು ಸಮಿತಿಯವರು ನಿರ್ಣಯ ಮಾಡಿದ ಹಾಗೆ ಮೋದಕ ಹೋಮವನ್ನು ಮಾಡುತ್ತಾರೆ. ಸಹಸ್ರ ಮೋದಕ ಹೋಮವನ್ನು ಸಂಕಲ್ಪ ಮಾಡುತ್ತಾರೆ. ಗಣಪತಿ ದೇವರು ಸಂತೋಷನಾಗಿ ಇಷ್ಟಾರ್ಥವನ್ನು ಕಲಿಯುಗದಲ್ಲಿ ಈಡೇರಿಸಿ ಕೆಲವು ದುರ್ಗಾ ವಿನಾಯಕರು ಕಲಿಯುಗದಲ್ಲಿ ದುರ್ಗಾದೇವಿ ವಿನಾಯಕ ದೇವರು ಶೀಘ್ರ ಫಲವನ್ನು ಕೊಡತಕ್ಕಂತಹ ದೇವತೆ. ಅಂತಹ ದೇವತೆಗಳನ್ನು ಕಾಲಕಾಲಕ್ರಿಯಾಗಿ ನಾವು ಬೇಕಾದಂತಹ ಹೋಮ ಯಜ್ಞಾಗಾದಿಗಳನ್ನು ಸಂತೋಷಗೊಳಿಸಿದರೆ ಸಕಾಲದಲ್ಲಿ ಬೆಳೆಗಳೆಲ್ಲ ಸಮೃದ್ಧಿ ಆಗ್ತದೆ. ಬರತಕ್ಕಂತಹ ಕಷ್ಟಗಳು ನಷ್ಟಗಳೆಲ್ಲ ನಿವೃತ್ತಿ ಆಗ್ತದೆ. ವಿದ್ಯಾರ್ಥಿ ಲಭತೆ ವಿದ್ಯಾ, ಯಾರು ವಿದ್ಯೆಯನ್ನು ಅಪೇಕ್ಷೆ ಪಟ್ಟು ಗಣಪತಿ ಹೋಮಾದಿಗಳನ್ನು ಮಾಡಿಸ್ತಾರೆ ಅವರಿಗೆ ವಿದ್ಯೆ ಪ್ರಾಪ್ತಿ ಆಗ್ತದೆ. ಅಯ್ಯೋ ಮೋದಕ ಸಹಸ್ರೇನ ಯಜತಿ, ಯಾರು ಮಧ್ಯದಲ್ಲಿ 1000 ಮೋದಕವನ್ನು ಆಹುತಿ ಕೊಟ್ಟು ಸಂತೋಷಗೊಳಿಸುತ್ತಾರೆ ಗಣಪತಿ ಸಂತುಷ್ಟನಾಗಿ ಸರ್ವ ವಾಂಛಿತಾರ್ಥ ಎಲ್ಲ ವಾಂಛಿತಾರ್ಥ ಅವರವರ ಇಷ್ಟಾರ್ಥವನ್ನು ಕಲಿಯುಗದಲ್ಲಿ ಗಣಪತಿ ದೇವರು ಈಡೇರಿಸುತ್ತಾರೆ ಎಂಬುದಾಗಿ ಶಾಸ್ತ್ರ. ಈ ರೀತಿ ವಿದ್ಯೆಗೆ ಬೇಕಾದಂತಹ ಮಕ್ಕಳಿಗೆಲ್ಲ ವಿದ್ಯೆಯಲ್ಲಿ ಯಶಸ್ಸಾಗಬೇಕು ಅಂತಂದ್ರೆ ಗಣಪತಿ ಹೋಮ ಮೋದಕ ಹೋಮವನ್ನು ಮಾಡುತ್ತಾರೆ. ಈ ರೀತಿಯಾಗಿ ಬರತಕ್ಕಂಥ ಕಷ್ಟಗಳು ನಷ್ಟಗಳು ಯಾವುದೇ ರೀತಿ ವಿಘ್ನಗಳು ಹಾಗೆ ಕ್ಷೇತ್ರಕ್ಕೆ ನಾವು ಅನೇಕ ಕಾರ್ಯಕ್ರಮವನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಬರತಕ್ಕಂಥ ಯಾವುದೇ ಸಮಸ್ಯೆ ಸರ್ಕಾರದಿಂದ ಬರತಕ್ಕಂಥ ಸಮಸ್ಯೆ ಎಲ್ಲವನ್ನು ಮಹಾಗಣಪತಿ ಮಹಾಲಿಂಗೇಶ್ವರ ಪರಿಹಾರ ಮಾಡಿ ಹಾಗೂ ಚೌತಿ ದಿವಸ ನಾವು ಬರತಕ್ಕಂತಹ 108 ಕಾಯಿ ಮಹಾಗಣಪತಿ ಏಕೈಕ ನಾಲಿಕೇರಸ್ಯ ಚತುಸ್ಸಂಖ್ಯೆ 1 ತೆಂಗಿನಕಾಯಿ 4 ಆಹುತಿಯಂತೆ ಆ ಕೊಡತಕ್ಕಂಥ ಎಲ್ಲ ಆಹುತಿಯನ್ನು ಗಣಪತಿಯವರು ಅಡ್ಡಿ ಮಧ್ಯದಲ್ಲಿ ಸ್ವೀಕಾರ ಮಾಡಿ ಸಕಲ ಇಷ್ಟಾರ್ಥವನ್ನು ಈಡೇರಿಸಿ ಕ್ಷೇತ್ರಾಭಿವೃದ್ಧಿಗೆ ಸಂಪೂರ್ಣ ವಿಘ್ನಾದಿ ಪರಿಹಾರ ದ್ವಾರ ಯಶಸ್ಸನ್ನು ಕರುಣಿಸಿ. ಹಾಗೆ ಗಣಪತಿಗೆ ವಿಶೇಷವಾಗಿ ಮೋದಕವು ಅಗ್ನಿ ಮಧ್ಯದಲ್ಲಿ ಒಂದೊಂದು ಆಹುತಿಯನ್ನು ಕೂಡ ಗಣಪತಿ ದೇವರು ಸಾವಿರ ಸಂಖ್ಯೆಯಿಂದ ಸ್ವೀಕಾರ ಮಾಡಿ ಯಾರೆಲ್ಲ ಮೋದಕ ಹೋಮಕ್ಕೆ ಸೇವೆಯನ್ನು ಕೊಡ್ತಾರೋ ಅವರೆಲ್ಲರೂ ಅವರವರ ವಾಂಛಿತಾರ್ಥ ಇಷ್ಟಾರ್ಥವನ್ನು ಗಣಪತಿ ದೇವರು ಈಡೇರಿಸಿ ಇವು ಲಾಜೇನ ಯಜತಿ, ಯಾರು ಅರಳಿನಿಂದ ಆಹುತಿಯನ್ನು ಕೊಟ್ಟು ಯಶೋವಾನ್ ಭವತಿ, ಯಶಸ್ಸು ಪ್ರಾಪ್ತಿಯಾಗ್ತದೆ. ಹಾಗೆ ಒಂದೊಂದು ದ್ರವ್ಯಗಳಿಂದ ಗಣಪತಿ ದೇವರಿಗೆ ಆಹುತಿ ಪುರಾತನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಭಕ್ತಿ ಶ್ರದ್ಧೆಯಿಂದ ನೂತನವಾಗಿ ನಾವು ಮೊದಲು ಮಹಾಲಿಂಗೇಶ್ವರನು ಮಹಾಗಣಪತಿ ಸಂತುಷ್ಟರಾಗಿ ಮುಂದೆ ಯಾವುದೇ ರೀತಿ ಕ್ಷೇತ್ರಕ್ಕೆ ವಿಘ್ನಗಳು ಸಮಸ್ಯೆ ದೇವರು ಪರಿಹಾರ ಮಾಡಿ ಆ ಮಹಾಗಣಪತಿಯನ್ನು ಎಲ್ಲರಿಗೂ ಅನುಗ್ರಹ ಮಾಡಿ ಯಾರೆಲ್ಲ ಸೇವೆಯನ್ನು ಕೊಡ್ತಾರೆ ಅವರವರಿಗೆ ಬರತಕ್ಕಂತಹ ಆಪತ್ತು ಸಮೃದ್ಧಿಯಾದ ಕಂಟಕ ಕೂಡ ಪರಿಹಾರ ಮಾಡಿ ಉದ್ಯೋಗ ವ್ಯವಹಾರ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೆ ಇಷ್ಟಾರ್ಥವನ್ನು ಈಡೇರಿಸಿ ಪೂರ್ವೋತ್ತರ ಯಶಸ್ಸನ್ನು ಕೊಡಬೇಕು. ಓಂ ಮಹಾಕಾಯ ವಿಘ್ನಂ ಕುರು ಮೇ ದೇವ ಮೋದಕ ಹೋಮದ ಫಲವನ್ನು ಶೀಘ್ರ ಮಹಾಗಣಪತಿ ಎಲ್ಲರಿಗೂ ಅನುಗ್ರಹ ಮಾಡಿ ಕ್ಷೇತ್ರಾಭಿವೃದ್ಧಿ ಭಕ್ತಾಭಿಮಾನಿಗಳ ಮನಸ್ಸೋಭೀಷ್ಟವನ್ನು ಅನುಗ್ರಹಿಸಿ ಸಂಪೂರ್ಣ ಯಶಸ್ಸು. ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಇಲ್ಲಿ ಮಾಡತಕ್ಕಂಥ ಅಭಿವೃದ್ಧಿ ಕಾರ್ಯ ಪೂರ್ವೋತ್ತರ ಯಶಸ್ಸಾಗುವಾಗಿ ಅನುಗ್ರಹ ಮಾಡಿ ಜನರ ಪ್ರೋತ್ಸಾಹ ಸಿಕ್ಕವಾಗಿ ಅನುಗ್ರಹಿಸಿ ಇವತ್ತು ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ವರ್ಷಂಪ್ರತಿ ನಮ್ಮ ಗಣೇಶ ಚತುರ್ಥಿಯಂದು 108 ತೆಂಗಿನಕಾಯಿಯ ಗಣಪತಿ ಹೋಮ ನಡೀತದೆ. ಇವತ್ತು ಸಂಕಷ್ಟಿ ಆದ ಕಾರಣ ನಾವು ಏನಾದರೂ ಗಣಪತಿ ದೇವರಿಗೆ ವಿಶೇಷತೆ ಮಾಡಬೇಕಂತ ಹೇಳಿ ನಮ್ಮ ಸಮಿತಿಯಲ್ಲಿ ನಾವು ಒಂದು ನಿರ್ಣಯ ಮಾಡಿದೆವು.
ಅಂದ್ರೆ ಗಣಪತಿಗೆ ಇವತ್ತು ಮೋದಕ ಹೋಮ ಅಂದ್ರೆ ಬಹಳ ಇಷ್ಟ. ಅದಕ್ಕೋಸ್ಕರ ಭಕ್ತಾದಿಗಳೆಲ್ಲ ಸಲಹೆ ತಕೊಂಡು ನಾವು ಮೊನ್ನೆ ಮೀಟಿಂಗಿನಲ್ಲಿ ನಿರ್ಣಯ ಮಾಡಿದೆವು. ಗಣೇಶ ಚತುರ್ಥಿ ಅಂದು ಮೋದಕ ಹೋಮ ಮಾಡುವುದಂತೇಳಿ ನಾವು ಅರ್ಚಕರ ಹತ್ರ ಎಲ್ಲ ಚರ್ಚಿಸಿ ಅದನ್ನು ಇವತ್ತು ಆ ರಶೀದಿ ಪುಸ್ತಕವನ್ನು ಇವತ್ತು ನಾವು ಬಿಡುಗಡೆ ಮಾಡುತ್ತಿದ್ದೇವೆ. ಈ ಮೋದಕ ಹೋಮದ ರಶೀದಿಯಲ್ಲಿ ಒಂದು ರಶೀದಿಗೆ 200 ರೂಪಾಯಿ, ಒಂದು ಮೋದಕ ಹೋಮಕ್ಕೆ 200 ರೂಪಾಯಿ ಅಂತೆ. ಅದರ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ದೇವತೆಗಳ ಅದರ ಯಾವ ದೇವರಿಗೆ ಯಾವ ಪೂಜೆ ಇಷ್ಟ ಅಂತ ಹೇಳಿ ಎಲ್ಲ ನಮ್ಮ ಧರ್ಮದಲ್ಲಿ ಉಂಟು. ಹಾಗೆ ಗಣಪತಿಗೆ ಮೋದಕ ಹೋಮ ಇಷ್ಟ. ಆದ ಕಾರಣ ಈ ಮೋದಕ ಹೋಮದ ಫಲ ಏನು ಅಂತ ಹೇಳುವುದನ್ನು ಕೂಡ ಇದರಲ್ಲಿ ನಾವು ಅರ್ಚಕರ ಹತ್ರ ಸಲಹೆ ಕೇಳಿಕೊಂಡು ಇದರಲ್ಲಿ ನಾವು ಮುದ್ರಿಸಿದ್ದೇವೆ. ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೋದಕ ಹೋಮವನ್ನು ನಾಲ್ಕು ಮಾಡಿ ರಸೀದಿಯನ್ನು ಕೌಂಟರಲ್ಲಿ ಮತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಹತ್ರವೂ ಕೇಳಬಹುದು, ಕೌಂಟರಲ್ಲಿಯೂ ಕೇಳಬಹುದು. ಈ ರಸೀದಿಯನ್ನು ಕೊಡುವಂತ ಕೆಲಸ ಇವತ್ತಿನಿಂದ ಮಾಡ್ತೇವೆ. ಇದು ಮೋದಕ ಹೋಮ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಈ ಹೋಮವನ್ನು ನಾವು ಮಾಡಲಿದ್ದೇವೆ. ನಾಲ್ಕು ಎಲ್ಲರೂ ಕೂಡ ಗಣೇಶೋತ್ಸವದ ಶುಭ ದಿನದಂದು ಎಲ್ಲರೂ ಕೂಡ ಈ ಹೋಮವನ್ನು ಮಾಡಿ ಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತಾದಿಗಳಿಗೆ ನಾನು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ವಿನಂತಿಸುತ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.